ಇಟಲಿಯಲ್ಲಿ ಜೆಮಿ ಏಪ್ರಿಲ್ ನೇತೃತ್ವದ ಪುರಾತತ್ವ ಶಾಸ್ತ್ರಜ್ಞರ ತಂಡವು ಕೈಸೋಂಕದ 100 ವಸ್ತುಗಳು ಇರುವ ಗೋರಿಯನ್ನ ಪತ್ತೆ ಮಾಡಿದೆ. ರೋಮನ್ ರಿಪಬ್ಲಿಕ್ಗಿಂತ ಮೊದಲು ಎಟ್ರುಸ್ಕನ್ ಜನರ ಸಾಮ್ರಾಜ್ಯ ಇಟಲಿಯಲ್ಲಿತ್ತು. ಕ್ರಿಸ್ತಪೂರ್ವ 6ನೇ ಶತಮಾನದ ಇವರ ಪ್ರಸಿದ್ಧ ನಗರ ರೋಮ್ ನಗರದಿಂದ 70 ಕಿಲೋಮೀಟರ್ ದೂರದಲ್ಲಿರುವ ಸಾನ್ ಗಿಲಿಯಾನೋ. ಇಲ್ಲಿನ ಉತ್ಖನನದಲ್ಲಿ ಮಸಣವೂ ಒಂದು. ಹಿಂದೆ ಕಂಡುಹಿಡಿದ ಗೋರಿಗಳಲ್ಲಿನ ವಸ್ತುಗಳು ಕಳವಾಗಿದ್ದವು ಇಲ್ಲವೇ ಹಾಳಾಗಿದ್ದವು. ಈ ಗೋರಿ 4 ಹೂತ ಒಂದು ಸಣ್ಣ ಮನೆಯಂತೆ ಕಟ್ಟಲಾಗಿರುವುದಾಗಿದೆ. ಮಣ್ಣಿನ ವಸ್ತುಗಳು, ತಾಮ್ರದ ವಸ್ತುಗಳು, ಬೆಳ್ಳಿಯ ಕೂದಲು, ಆಭರಣಗಳು, ಆಯುಧಗಳು 100ಕ್ಕೂ ಹೆಚ್ಚು ಸಿಕ್ಕಿದೆ. ಎಲ್ಲವೂ ಸೊಗಸಾದ ಮೂಲ ರೂಪದಲ್ಲಿ ಇದೆ ಎನ್ನುವುದು ವಿಶೇಷ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಸಾನ್ ಗಿಲಿಯಾನೋ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vortex. Invest smart. Invest in Mangaluru.